ಕೊರೋನಾ ಹಾವಳಿಯ ನಡುವೆ ಕೆಲವೆಡೆ ಕ್ರೂರತ್ವ ಮೆರೆಯುತ್ತಿದೆ, ಇನ್ನೊಂದೆಡೆ ಮಾನವೀಯತೆ ಕಂಡುಬರುತ್ತಿದೆ. ಹಲವಾರು ಮಂದಿ ಅನೇಕ ರೀತಿಯಲ್ಲಿ ಉತ್ತಮ ಸೇವೆಯಲ್ಲಿ ತೊಡಗಿದ್ದಾರೆ. ಅವರಲ್ಲಿ ವಣ್ಸೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರದೀಪ್ ಕುಮಾರ್ ಶೆಟ್ಟಿ ಗುಡಿಬೆಟ್ಟು ಕೂಡ ಒಬ್ಬರು. ತಮ್ಮ ಗೃಹ ಪ್ರವೇಶವನ್ನು ಸರಳ ರೀತಿಯಲ್ಲಿ ನೆರವೇರಿಸಿ ಉಳಿದ ದುಡ್ಡಲ್ಲಿ ಕುಂದಾಪುರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಐಸೋಲೇಷನ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಸೋಂಕಿತರಿಗೆ ಅಗತ್ಯ ಔಷಧೀಯ ಕಿಟ್ಗಳನ್ನು ಕೋವಿಡ್ ನೋಡೆಲ್ ಅಧಿಕಾರಿ ಡಾಕ್ಟರ್ ನಾಗೇಶ್ ಅವರಿಗೆ ಹಸ್ತಾಂತರಿಸುವ ಮೂಲಕ ಮಾದರಿಯಾಗಿದ್ದಾರೆ. ಕಿಟ್ ಸ್ವೀಕರಿಸಿ ಮಾತನಾಡಿದ ಸರ್ಕಾರಿ ಆಸ್ಪತ್ರೆಯ ಕೋವಿಡ್ ನೋಡೆಲ್ ಅಧಿಕಾರಿ ಡಾಕ್ಟರ್ ನಾಗೇಶ್, ಪ್ರದೀಪ್ ರವರು ಸಮಾಜ ಸೇವೆ ಮಾಡಿಕೊಂಡು ಬಂದಿದ್ದಾರೆ. ಆಸ್ಪತ್ರೆಯಲ್ಲಿ ಐಸೋಲೇಷನ್ನಲ್ಲಿ ಇರುವ ಕೋವಿಡ್ ಸೋಂಕಿತರಿಗೆ ತುರ್ತು ಸಂದರ್ಭದಲ್ಲಿ ಬೇಕಾದ ಜೀವರಕ್ಷಕ ಔಷಧಿಗಳನ್ನು ನೀಡಿದ್ದಾರೆ. ಸಾವಿರಾರು ಬೆಲೆಯ ಅತ್ಯುತ್ತಮ ಮಟ್ಟದ ಔಷಧಿಗಳನ್ನು ನೀಡಿದ್ದಾರೆ. ಇವರ ಈ ನಡೆ ಇತರರಿಗೆ ಸ್ಫೂರ್ತಿ ಎಂದರು. ಕೊಡೋದಕ್ಕಿಂತ ಎಮರ್ಜೆನ್ಸಿ ಪೇಷಂಟ್ಗಳಿಗೆ ತುಂಬ ಮೆಡಿಸಿನ್ನ ಕೊರತೆ, ಕೆಲವೊಂದು ಇಂಜೆಕ್ಷನ್ ಸಿಗ್ತಾ ಇಲ್ಲ, ಬೇರೆ ಬೇರೆ ಕಡೆಯಲ್ಲೂ ಪ್ರಯತ್ನ ಮಾಡೋದು ಸಿಗ್ತಾ ಇಲ್ಲ. ಆ ನೆಲೆಯಲ್ಲಿ ಅದನ್ನು ಕೊಡಿಸುವಂಥ ವ್ಯವಸ್ಥೆ ಮಾಡೋದು. ನಾನು ಒಂದು ವಾರದ ಹಿಂದೆ ಕೊಡ್ತಿದ್ದೆ, ತಾವು ಪತ್ರಕರ್ತರಿಗೆ ಕೂಡ ಹೇಳಿದ್ದೆ, ಒಂದು ವಾರದ ಹಿಂದೆ ಕೊಡುವಂಥ ಎಲ್ಲಿ ಪ್ರಯತ್ನ ಮಾಡಿದರೂ ಸಿಗಲಿಲ್ಲ. ಆದರೆ ಇವತ್ತು ದೇವರ ದಯದಿಂದ ಯಾರು ನಮಗೆ ಯಾವ ಮೆಡಿಸಿನ್ ಯಾರಿಗೆ ಕೊಡಬೇಕಂತ ನಮ್ಗೆ ಗೊತ್ತಿರೋದಿಲ್ಲ. ನಾವು ಹಾಸ್ಪಿಟ್ಲಿಗೆ ಹಸ್ತಾಂತರ ಮಾಡಿದೆ, ಅದು ಒಳ್ಳೆ ಸದುಪಯೋಗ ಆಗಿದ್ರೆ ಯಾರೋ ಪೇಷಂಟ್ ಉಳಿತಾಯದ ಹಂತಕ್ಕೆ ನಮ್ಮದೊಂದು ಸೇವೆ ಇರಲಿ ಎನ್ನುವಂಥ ಮನೋಭಾವನೆಯಿಂದ ಈ ಒಂದು ಕಾರ್ಯ ಮಾಡಿದ್ದೇನೆ. ಇದರಿಂದ ನಮ್ಮ ಕುಂದಾಪುರ ಭಾಗದಲ್ಲಿ ಅನೇಕ ಜನರು ಒಳ್ಳೊಳ್ಳೆಯ ದಾನಿಗಳಿದ್ದಾರೆ, ಅವರಿಗೆ ಪ್ರೋತ್ಸಾಹ ನಾನು ಒಂದು ಅಭಿಪ್ರಾಯವನ್ನು ಕೊಡ್ತೇನೆ. ನನ್ನ ಒಂದು ಮನವಿ, ನೀವು ಕೂಡ ಇದೇ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಸಹಾಯ ಮಾಡಲಿಕ್ಕೆ ಅವಕಾಶ ಇದೆ. ಅಧ್ಯಕ್ಷನಾಗಿ ಏನಾದರೂ ಒಂದು ಸರ್ವಿಸ್ ಕೊಡುವಂಥ ಸಂದರ್ಭದಲ್ಲಿ ನಾನೊಂದು ಈ ಸಲ ಒಂದು ವಿಶೇಷವಾಗಿ ಒಂದು ಗೃಹ ಪ್ರವೇಶ ಮಾಡಿದ್ದೆ. ಭಾಳ ಚುಟುಕಾಗಿ ಅಚ್ಚುಕಟ್ಟಾಗಿ ಒಂದು ಗೃಹ ಪ್ರವೇಶ ಮಾಡಿದಂಥ ಸಂದರ್ಭದಲ್ಲಿ ಕೇವಲ ನನ್ನ ಕುಟುಂಬದವರು ಮಾತ್ರ, ನನ್ನ ಮನೆಯವರು ಮಾತ್ರ ಸೇರಿ ಮಾಡಿದಂಥ ಸಂದರ್ಭ. ಇಲ್ಲಾಂದರೆ ಒಂದು 4-5 ಸಮಾಜ ಸೇವಕರಾದಂತಹ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಪ್ರದೀಪ್ ಕುಮಾರ್ ಶೆಟ್ಟಿ ಗುಡಿಬೆಟ್ಟಿಯವರು ನಮಗೆ ತುಂಬ ತುರ್ತಾಗಿ ಜೀವರಕ್ಷಕ ಔಷಧಿಗಳನ್ನು ಇವತ್ತು ಕೊಡ ಮಾಡಿದ್ದಾರೆ. ಸುಮಾರು